ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಪ್ಯಾನಾಸೋನಿಕ್ ವೆಟ್ ಗ್ರೈಂಡರ್, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಸೇಸಾ ಹೇರ್ ಆಯಿಲ್, ರಾನಕ್ ಕಿಚನ್ ಎಕ್ವಿಪ್ಮೆಂಟ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. Sun Premium Refined Sunflower Oil, Family Star. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪ್ಯಾನಾಸೋನಿಕ್ ವೆಟ್ ಗ್ರೈಂಡರ್, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಸೇಸಾ ಹೇರ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್, ರಾನಕ್ ಕಿಚನ್ ಎಕ್ವಿಪ್ಮೆಂಟ್ಸ್. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಪುತ್ತೂರಿಂದ ಶ್ರೀಮತಿ ವಸಂತಿ ಆಚಾರ್ಯ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ತಾವು ಏನು ಮಾಡ್ಕೊಂಡಿದ್ದೀರಿ? ನಾವು ಅಂದರೆ ಅಡಿಗೆ ಕುಕ್ಕಿಂಗ್ ಮಾಡ್ತಾ ಇದ್ದೇವೆ. ನಿಮ್ಮದೇ ಸ್ವಂತ ಕ್ಯಾಟ್ರಿಂಗು ಮಾಡ್ತೇವೆ, ಮತ್ತೆ ಫಂಕ್ಷನ್ಗೆ ಹೋಗಿ ಮಾಡ್ತೇವೆ ನಾವು ಹಾಲಲ್ಲಿ. ಸಾಧಾರಣ ಎಷ್ಟು ಜನ ಇದ್ದೀರಿ ನೀವು? ನಿಮ್ಮ ನಾವು 8-10 ಜನ ಇದ್ದೇವೆ. 8-10 ಜನ ಎಲ್ಲ ಮಹಿಳೆಯರ? ಮಹಿಳೆಯರು ಇದ್ದಾರೆ, ಜೆಂಟ್ಸ್ ಇದ್ದಾರೆ. ಓಕೆ ಓಕೆ. ಸೊ ಏನು ಬರೀ ವೆಜ್ ಮಾಡ್ತೀರಾ, ನಾನ್ ವೆಜ್ ಕೂಡ? ವೆಜ್ ನಾನ್ ವೆಜ್ ಎರಡು ಮಾಡ್ತೇವೆ. ಓಕೆ. ಯಾವುದು ಹೆಚ್ಚು ಡಿಮ್ಯಾಂಡ್? ಹೆಚ್ಚು ವೆಜ್ ಡಿಮ್ಯಾಂಡ್ ಜಾಸ್ತಿ. ಸೊ ನಮ್ಗೆ ಇವತ್ತು ವೆಜ್ ಡಿಶ್ ಹೇಳ್ಕೊಡ್ತಾ ಇದ್ದೀರಾ, ನಾನ್ ವೆಜ್? ನಾವು ವೆಜ್ ನೋಡೋಣ ಹೇಗಿದೆ ನಿಮ್ಮ ಕೈ ರುಚಿ, ನೋಡೋಣ. ಸೊ ಯಾವ ಅಡಿಗೆ ಹೇಳ್ಕೊಡ್ತಾ ಇದ್ದೀರಾ? ನಾವು ಇವತ್ತು ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ಬಾಳೆಕಾಯಿ ಪಲ್ಯ. ಓಕೆ, ಸಿಂಪಲ್. ಅಂದ್ರೆ ಈ ಮದುವೆ ಸಮಾರಂಭದಲ್ಲಿ ಕೂಡ ಇರುತ್ತೆ ಇದು. ಕೆಲವು ಮದುವೆ ಸಮಾರಂಭದಲ್ಲಿಯೂ ಬಾಳೆಕಾಯಿ ಪಲ್ಯ ಮಾಡ್ತಾರೆ, ಪೋಡಿ ಮಾಡ್ತಾರೆ, ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ಅದನ್ನ ಚಟ್ನಿ ಮಾಡ್ತಾರೆ. ತುಂಬಾ ಅದರಲ್ಲಿ ವೆರೈಟಿ ಆಗುತ್ತೆ. ನನಗಂತೂ ಬಾಳೆಕಾಯಿ ಪೋಡಿ ತುಂಬಾ ಇಷ್ಟ, ಸೂಪರ್ ಆಗುತ್ತೆ. ಸೊ ನೀವಂತೂ ಪಲ್ಯ ಮಾಡ್ತಾ ಇದ್ದೀರಿ. ಪಲ್ಯ ಮಾಡ್ತೀವಿ. ಡನ್. ಹೇಗೆ ಶುರು ಮಾಡೋದು? ಫಸ್ಟಿಗೆ ಎಣ್ಣೆ ಇಟ್ಟು ಫ್ರೈ ಮಾಡಬೇಕಾ? ಓಕೆ. ಎಣ್ಣೆ ಹಾಕೊಳ್ಬೇಕಲ್ಲ? ಎಣ್ಣೆ ಹಾಕಿ. ಸೊ ಹಾಕ್ತೇನೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಷ್ಟು? ಸ್ವಲ್ಪ ಸಾಕಾ? ಹೇಳ್ತೇನೆ, ಸಾಕು. ಮೆಣಸು ಅಂದರೆ ಒಂದೇ ಥರ ಮೆಣಸು ಹಾಕಬಾರ್ದು, ಕುಂಟೆನೆ ಎರಡು ಮಿಕ್ಸ್ ಹಾಕಬೇಕು. ಒಂದು ಗುಂಟೂರು, ಇನ್ನೊಂದು ಬ್ಯಾಡಗಿ. ಒಂದೇ ಹಾಕಿದರೆ ಅದು ಖಾರ ಜಾಸ್ತಿ, ಎರಡು ಹಾಕಿದರೆ ರುಚಿ ಜಾಸ್ತಿ. ಕಲರ್ ಮತ್ತೆ ಖಾರ ಎರಡು ಬರುತ್ತೆ. ಆಮೇಲೆ ಕೊತ್ತಂಬರಿ, ಸೊ ಧನ್ಯ ಹಾಕ್ಕೊಳ್ಬೇಕು. ಮೊದಲು ಒಣಮೆಣಸು. ಈ ಹುರಿಯುವಾಗ್ಲೂ ಕೂಡ ಯಾವ್ದಾದ್ಮೇಲೆ ಯಾವ್ದು ಹಾಕೊಳ್ಬೇಕು ಅಂತ ಗೊತ್ತಿರ್ಬೇಕು. ಇಲ್ದಿದ್ರೆ ಧನ್ಯ ಬೇಗ ಫ್ರೈ ಆಗುತ್ತೆ, ಒಣಮೆಣಸು ಸ್ವಲ್ಪ ಟೈಮ್ ತಗೊಳುತ್ತೆ. ಹೌದು. ಇದು ಜೀರಿಗೆ. ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳಲ್ವೋ ಏನೋ ಸೀಕ್ರೆಟ್? ಎಷ್ಟೆಷ್ಟು ಅಂದರೆ ಅದು ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಇದು ಧನಿಯಾ ಪುಡಿ, ಸಣ್ಣ ಸ್ಪೂನಲ್ಲಿ ಅರ್ಧ ಜೀರಿಗೆ. ಮೆಲ್ಲಿಗೆ ಒಂದು ಸ್ವಲ್ಪ ಸೀಕ್ರೆಟ್ ತಗೊಳ್ತಾ ಇದ್ದೀನಿ. ಸಾಕು, ಇದು ಕಾದದ್ದು ಸಾಕು. ಇದನ್ನು ಇದಕ್ಕೆ ಹಾಕಿಬೇಕು. ಫ್ರೈ ಆಗಿದ್ದು ಸಾಕಾ? ಸಾಕು. ನೀರು ಹಾಕ್ತೇವೆ. ಮೊದಲು ನೀರು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಉಪ್ಪಿನ ಪುಡಿ ಹಾಕುವ. ಸೊ ನೀರು, ಬಾಳೆಕಾಯಿ, ಉಪ್ಪು. ಈ ಬಾಳೆಕಾಯಿ ಅದನ್ನ ಕಟ್ ಮಾಡುವಾಗ ಕೈಯೆಲ್ಲ ಕಪ್ಪಾಗುತ್ತೆ.
ಹೌದು. ಸೊ ಅದಕ್ಕೆ ಎಣ್ಣೆ ಸವರಿ ಕಟ್ ಮಾಡಿದ್ರೆ ಏನು ಆಗಲ್ಲ ಅಂತ ಹೇಳ್ತಾರೆ. ಎಣ್ಣೆ ಸವರಿ ಕಟ್ ಮಾಡ್ತಾರೆ, ಮತ್ತೆ ನೀರಿಗೆ ಕೈ ಮುಳುಗಿಸಿ ಹ್ಮ್ ಕಟ್ ಮಾಡ್ತಾರೆ. ಏನಾಗುತ್ತೆ? ಅವಾಗ ಏನಾಗಲ್ಲ, ಕೈ ಕಪ್ಪಾಗಲ್ಲ. ಏನಾಗುತ್ತೆ? ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ ಅಲ್ವಾ, ಆದ್ರೆ ತುಂಬಾ ಬೆನಿಫಿಷಿಯಲ್. ಅಂದ್ರೆ ಕೈ ಕೈ ಕಪ್ಪಾದ್ರೆ ಪಕ್ಕ ಬಿಡುದಿಲ್ಲ ಅದು. ಹಾ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಬಾಳೆಕಾಯಿ ಎಲ್ಲ ಕಟ್ ಮಾಡಿ ಹಾಗೆ ಕೈ ಎಲ್ಲ ಕಪ್ ಕಪ್ ಹೌದು. ಅದಕ್ಕೆ ಕೈ ನೀರಿಗೆ ಮುಳುಗಿಸಿ ಕಟ್ ಮಾಡಿದ್ರೆ ಏನಾಗಲ್ಲ. ಏನಾಗುತ್ತಿಲ್ಲ. ಸ್ವಲ್ಪ ಅರಸಿನ ಪುಡಿ ಹಾಕೊಳ್ಳೋಕೆ. ಅರ್ಶಿಣದ ಪುಡಿ ಯೂಶ್ವಲಿ ಇದನ್ನೆಲ್ಲ ಬೇಯಿಸ್ಕೊಳ್ಳುವಾಗ ಇದು ಅರ್ಶಿಣ ಎಲ್ಲ ಹಾಕಿನೇ ಬೇಯಿಸುವಾಗಲೇ ಅರಸಿನ ಪುಡಿ ಸಾಕ. ಸಾಕು. ಸೊ ಅರುಣ ಅರ್ಶಿನ ಪುಡಿ. ಸೊ ಇದರಲ್ಲಿ ಏನು ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಡ್ ಆಗಿಲ್ಲ. ಇದಿನ್ನು ಬೇಯಬೇಕು, ಸ್ವಲ್ಪ ಬೇಯಬೇಕು, ಜಾಸ್ತಿ ಇಟ್ಕೊಳ್ಳೋಣ. ಇದು ಆಕ್ಚುಲಿ ತೀರಾ ಜಾಸ್ತಿ ಬೆಂದ್ರೆ ಆಮೇಲೆ ಸಾಫ್ಟ್ ಆಗಿ ಹೋಗುತ್ತೆ ಮುದ್ದೆ. ಹಾ, ಅದು ಬೇಯಲಿಕ್ಕೆ ತುಂಬಾ ನೀರಿಟ್ಟರೆ ಸಹ ಅದರ ಟೇಸ್ಟ್ ಹೋಗ್ತದೆ. ಜಾಸ್ತಿ ನೀರಿಟ್ರೆ ಟೇಸ್ಟ್ ಹೋಗ್ತದೆ. ಸೊ ನೀರು ಕೂಡ ಜಾಸ್ತಿ ಆಗಬಾರ್ದು. ಸೊ ನಾನು ಯಾವಾಗ್ಲೂ ಜಾಸ್ತಿ ಅದು ಮುಳುಗೋಷ್ಟು ನೀರು ಹಾಕಿ ಆಮೇಲೆ ಅದನ್ನ ತೆಗಿತೇನೆ. ಸೊ ಹಾಗೆ ಮಾಡಬಾರ್ದು. ಹಾಗೆ ಮಾಡಿ. ಈಗ ಗೊತ್ತಾಯ್ತು. ಇದು ಗ್ರೈಂಡ್ ಮಾಡ್ಬೇಕಾ? ಗ್ರೈಂಡ್ ಮಾಡಿ. ಫೈನ್ ಪೇಸ್ಟಾ? ಅದು ಡ್ರೈ. ಸ್ವಲ್ಪ ತರಿ ತರಿ ಆಗ್ಬೇಕಾ, ನುಣ್ಣಗೆ ರುಬ್ಬೇಕಾ? ತರಿ ತರಿ ಸಾಕು. ತರಿ ತರಿ ಸಾಕು. ತರಿ ತರಿ ಸಾಕು. ಓಕೆ. ಸೊ ಇದಕ್ಕೆ ಬೇರೆ ಏನು ಹಾಕೊಳ್ಳೋಗಿಲ್ಲ, ಇಷ್ಟನ್ನೇ ಮಾತ್ರ. ಅಷ್ಟನ್ನು ಮಾತ್ರ. ಅದಕ್ಕೆ ಇನ್ನು ಅದು ಪುಡಿ ತೆಗೆದು ವಾಪಸ್ ಇನ್ನು ಬೇರೆ ಬೆಳ್ಳುಳ್ಳಿ, ನೀರುಳ್ಳಿ, ಕಾಯಿ ಸಪ್ರೇಟ್ ಪುಡಿ ಮಾಡಲಿಕ್ಕೆ. ಓಕೆ. ಇದೇ ಪುಡಿಗೆ ತೆಂಗಿನ ತುರಿ ಎಲ್ಲ ಹಾಕಬೇಕಾ ಅಥವಾ ಹೇಗೆ? ಅದೇ ಪುಡಿಗೆ ತೆಂಗಿನ ತುರಿ ಹಾಕುವ. ಇದಕ್ಕೆ ಹಾಕೊಳ್ಳೋದು ಈಗ? ಅದಕ್ಕೆ ಹಾಕೊಳ್ಳೋದು. ಹಾಕಿ. ಬೆಳ್ಳುಳ್ಳಿ, ಆಮೇಲೆ ನೀರುಳ್ಳಿ, ಬೆಳ್ಳುಳ್ಳಿ, ನೀರುಳ್ಳಿ, ಆಮೇಲೆ ಬೆಲ್ಲ. ಬೆಲ್ಲ ಕೂಡ? ಬೆಲ್ಲ ರುಚಿಗೆ ತಕ್ಕ ಬೆಲ್ಲ. ಆಮೇಲೆ ಹುಳಿ, ಹುಣಸೆ ಹುಳಿ, ಆಮೇಲೆ ಉಪ್ಪು. ಇದಕ್ಕೆ ಹಾಕಿದೆ. ಆಯ್ತು, ಇದು ಇಷ್ಟೇ. ಅಷ್ಟು ತೆಂಗಿನ ತುರಿ ಆಮೇಲೆ ಒಂಚೂರು ರನ್ ಆಗಲಿ. ಆಮೇಲೆ ತೆಂಗಿನ ತುರಿ. ಆಮೇಲೆ ತೆಂಗಿನ ತುರಿ. ಸೊ ಬಾಳೆಕಾಯಿ ಸುಕ್ಕ. ಸುಕ್ಕ. ಸಾಕು. ಇನ್ನು ಇದು ಬೆಂದದ್ದು ಸಾಕು. ಇದು ಬೆಂದಿದ್ದು ಕೂಡ ಸಾಕಾಗುತ್ತೆ. ಸರಿ. ಸೊ ನೆಕ್ಸ್ಟ್ ಇದಕ್ಕೆ ಹಾಕೊಳ್ಳೋದಾ? ಅದಕ್ಕೆ ಹಾಕೋದು. ಇದು ಕಾಯಿ ಇದು ತುಂಡು ಮಾತ್ರ ತೆಗಿವ, ನೀರು ಅದ್ರದ್ದು ಬೇಡ, ತುಂಡು ಮಾತ್ರ ತೆಗಿವ. ಸೊ ಹಾಗಾದ್ರೆ ನೀರು ಹೆಚ್ಚಿಗೆ ಇದ್ರೂ ಕೂಡ ಅದು ಯೂಸ್ ಆಗಲ್ಲ, ತೆಗಿಲೇಬೇಕು. ಸೊ ನಾನೇನೋ ನೀರೆಲ್ಲ ತೆಗೆದು ಅದನ್ನ ಹಾಗೆ ಚೆಲ್ತಾ ಇದೆ, ಹಾಗಾಗಿ ಮಾಡ್ತಾ ಇರೋ ಟೆಕ್ನಿಕ್ ರಾಂಗ್ ಏನೋ ಅನ್ಕೊಂಡೆ. ಅದಂದ್ರೆ ಜಾಸ್ತಿ ನೀರಿಟ್ರೆ ಅದರ ಇದು ತುಂಬಾ ಹೋಗ್ತದೆ, ಅದರ ಸತ್ವ ಹೋಗ್ತದೆ. ನೀರು ತೆಕ್ಕೊಳ್ಬೇಕಾ? ಕೊಡಿ. ಎಣ್ಣೆ, ಅದಕ್ಕೆ ಆಯಿಲ್ ಹಾಕಬೇಕು. ಓಕೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಗಲೇ ಹೇಳಿದಾಗೆ ಇದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಯಿಲ್. ನಿಮ್ಮ ಅಡುಗೆಗೆ ಇದನ್ನು ಬಳಸಿ, ಎಷ್ಟು ಟೇಸ್ಟಿ ಆಗುತ್ತೆ. ಆ್ಯಂಡ್ ವೆರಿ ಲೈಟ್ ಆಯಿಲ್. ಇನ್ನು ಸಾಸಿವೆ, ಒಗ್ಗರಣೆ. ಸೊ ಫಸ್ಟ್ ಒಗ್ಗರಣೆ ಇಟ್ಟು ಆಮೇಲೆ ಆಮೇಲೆ ಇದು ಮಸಾಲೆ ಬಿಸಿ ಮಾಡಿ ಆಮೇಲೆ ಇದು ನಿಮ್ಮ ಸ್ಟೈಲ್. ನಮ್ಮ ಸ್ಟೈಲ್.
ಓಕೆ ಓಕೆ. ಸೊ ಇಲ್ಲಿದ್ರೆ ನಾವೆಲ್ಲ ಫಸ್ಟ್ ಎಲ್ಲ ಮಸಾಲೆ ಹಾಕಿ ಬೇಯಿಸಿ ಆಮೇಲೆ ಮೇಲಿಂದ ಒಗ್ಗರಣೆ ಕೊಡ್ತೀವಿ. ಮೇಲಿಂದ ಹೋಗೋದು. ಇದು ಉಲ್ಟಾ. ಇದು ಹೀಗೆ ಬಿಸಿ ಮಾಡಿದರೆ ಸಂಜೆ ತನಕ ಏನಾಗುತ್ತೆ? ಏನಾಗಲ್ಲ. ಏನಾಗುತ್ತೆ? ಸೊ ಸಾಸಿವೆ ಆಯಿತು. ಇನ್ನು ಬೆಳ್ಳುಳ್ಳಿ. ಇದಂತೂ ಒಂದು ಸೈಡಲ್ಲಿ ಅನ್ನ ಸಾರು ಮತ್ತೆ ಈ ಬಾಳೆಕಾಯಿ ಸುಕ್ಕ ಇದ್ರೆ ವೆರಿ ಟೇಸ್ಟಿ, ತುಂಬಾ ಟೇಸ್ಟಿ ಅನ್ಸುತ್ತೆ. ಊಟಕ್ಕೆ ಅಷ್ಟೇ ಸಾಕು. ಒಂದು ಸಾರು ಪಲ್ಯ ಇದ್ರೆ ತುಂಬಾ ಊಟ ಮಾಡ್ಲಿಕ್ಕೆ ಆಗ್ತದೆ. ಇನ್ನು ಉದ್ದಿನ ಬೇಳೆ ಹಾಕಿ. ಇದಕ್ಕೆ ಉದ್ದಿನ ಬೇಳೆ. ಎಷ್ಟೋ ಜನ ಅನ್ಕೊಳ್ತಾರೆ ಏನು ಬಾಳೆಕಾಯಿ ಸುಕ್ಕ ಅಲ್ವಾ ನಾವು ಮಾಡ್ತೀವಿ ಅಂತ. ಬಟ್ ಇದೆಲ್ಲ ಸ್ವಲ್ಪ ವ್ಯತ್ಯಾಸ. ಸ್ವಲ್ಪ ವ್ಯತ್ಯಾಸ. ಇದೆಲ್ಲ ಬಿಸಿ ಮಸಾಲೆ ಬಿಸಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್. ಇನ್ನು ಬೇವಿಸು. ಇನ್ನು ಈ ಮಸಾಲೆ ಇದು ಸ್ವಲ್ಪ ಕೆಂಪು ಕಾಯಿದೆ. ಮಸಾಲೆ ಫಸ್ಟ್ ಮಸಾಲೆ ಬಾಳೆಕಾಯಿ ಆಲ್ರೆಡಿ ನೀವು ಬೇಯಿಸಿರೋದ್ರಿಂದ ಸ್ವಲ್ಪ ಇನ್ನು ಅದೇನು ಹೆಚ್ಚು ಬೇಯಬೇಕು ಅಂತ ಇಲ್ಲ. ಇನ್ನು ಇದು ಈ ರೀತಿಯಲ್ಲಿ ಕೊನೆಯಲ್ಲಿ ಬಾಳೆಕಾಯಿ ಹಾಕೋದ್ರಿಂದ ಅದು ಮುದ್ದೆ ಆಗಲ್ಲ, ಬಿಡಿ ಬಿಡಿ ಆಗಿ ಹಾಗೆ ಪೀಸಸ್ ಸಿಗುತ್ತೆ. ಇನ್ನು ಆಫ್ ಮಾಡುವ. ಆಯ್ತು, ರೆಡಿ. ರೆಡಿ. ಚಟ್ಪಟ್ ಬಾಳೆಕಾಯಿ ಪಲ್ಯ ರೆಡಿ. ಬಾಳೆಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು ಸೋ ಮಚ್. ಟ್ರೆಡಿಷನಲ್ ಅಡುಗೆ. ಸೊ ಅದು ಕೂಡ ಸುಕ್ಕ ಅಂತ ಹೇಳಿದ್ರೆ ಹೇಗೆ ಬಿಡಿ ಬಿಡಿಯಾಗಿರ್ಬೇಕು, ಉದುರುದುರಾಗಿ, ಹಾಗೇನೆ ಡ್ರೈ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಸೊ ಇದ್ರ ಜೊತೆಗೆ ಅನ್ನ ಸಾರು ಏನಾದರೂ ಇದ್ರಂತೂ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೊ ಟ್ರೆಡಿಷನಲ್ ಅಡುಗೆ. ಸೊ ಬಾಳೆಕಾಯಿ ಸುಕ್ಕ ರೆಡಿಯಾಗಿದೆ. ಮಾಡೋ ವಿಧಾನವನ್ನ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬಾಳೆಕಾಯಿ ಪಲ್ಯ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸನ್ನು ಹುರಿದು ಧನಿಯಾ ಜೀರಿಗೆ ಸೇರಿಸಿ ಹುರಿಯಿರಿ. ನಂತರ ತರಿತರಿಯಾಗಿ ರುಬ್ಬಿಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಬೆಲ್ಲ, ಹುಣಸೆ ಹುಳಿ, ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನ ತುರಿ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಳೆಕಾಯಿಯನ್ನು ಸ್ವಲ್ಪ ನೀರು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ ಹೆಚ್ಚಿಗೆ ಇದ್ದ ನೀರನ್ನು ಬಸಿದುಕೊಳ್ಳಿ. ಬಳಿಕ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಬೆಳ್ಳುಳ್ಳಿ, ಉದ್ದಿನಬೇಳೆ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ ಹಾಕಿ ಹುರಿದು ಬೇಯಿಸಿದ ಬಾಳೆಕಾಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಬೇಯಿಸಿದರೆ ರುಚಿಕರ ಬಾಳೆಕಾಯಿ ಪಲ್ಯ ಸವಿಯಲು ಸಿದ್ಧ. ಒಂದಂತೂ ರುಚಿಕರವಾದಂಥ ಬಾಳೆಕಾಯಿ ಸುಕ್ಕ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ಇದು ಸಿಪ್ಪೆಯಿಂದ ಮಾಡೋದು. ಸಿಪ್ಪೆಯಿಂದ ಮಾಡೋದು. ಪೂರ್ತಿ ಹೀರೆಕಾಯಿ ಅಲ್ಲ. ಪೂರ್ತಿ ಅಲ್ಲ, ಸಿಪ್ಪೆಯಿಂದ ಮಾಡೋದು. ಸೊ ಒಂದ್ರಲ್ಲೇ 2 ಡಿಶ್. ಅದರದ್ದು ಸಿಪ್ಪೆಯಿಂದ ಚಟ್ನಿ ಆದ್ರೆ ಹೀರೆಕಾಯಿಂದ ಪಲ್ಯ ಆಗ್ತದೆ, ಗಸಿ ಆಗ್ತದೆ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪ್ಯಾನಾಸೋನಿಕ್ ವೆಟ್ ಗ್ರೈಂಡರ್, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಸೇಸಾ ಹೇರ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್, ರಾನಕ್ ಕಿಚನ್ ಎಕ್ವಿಪ್ಮೆಂಟ್ಸ್. ಸೊ ಒಂದಂತೂ ಬಿಸಿಯಾದಂಥ ಬಾಳೆಕಾಯಿ ಸುಕ್ಕ ನನ್ನ ಮುಂದೆ ಇದೆ. ಬಾಳೆಕಾಯಿ ಅಂದರೆ ನಂಗೆ ತುಂಬ ಇಷ್ಟ ಅಂತ ಆಗಲೇ ಹೇಳಿದೆ. ಟೇಸ್ಟ್ ನೋಡದೆ ಬಿಡೋಕ್ಕಾಗಲ್ಲ. ಸೊ ಮೇಡಮ್ ಫಸ್ಟ್ ಟೇಸ್ಟ್ ನೋಡೇ ಬಿಡೋಣ, ಆಮೇಲೆ ನೆಕ್ಸ್ಟ್ ರೆಸಿಪಿ. ಸೊ ಟೇಸ್ಟ್ ನೋಡಿ ಹೇಗಾಗಿದೆ? ಯಾವಾಗಲೂ ಮಾಡಿದಾಗೆ ಆಗಿದಾ? ಏನು ಡಿಫ್ರೆನ್ಸ್? ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಸೊ ಉಪ್ಪಿಷ್ಟು ಕಮ್ಮಿ ಆದರೂ ತೊಂದರೆ ಇಲ್ಲ, ಜಾಸ್ತಿ ಆದ್ರೆ ಕಷ್ಟ ಅನ್ಸುತ್ತೆ. ಜಾಸ್ತಿ ಆದ್ರೆ ಸೊ ಹಾಗಾಗಿ ಸೊ ತೊಂದರೆ ಇಲ್ಲ, ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬಹುದು ಮೇಲೆಯಿಂದ. ಮಿಕ್ಸ್ ಮಾಡಿಕೊಳ್ಬಹುದು ಉಪ್ಪಿನ ಪುಡಿ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ?
ನನಗಂತೂ ಇಷ್ಟು ಖಾರ ಬೇಕು, ನನಗಂತೂ ಖಾರ ಕರೆಕ್ಟ್ ಆಗಿದೆ. ಸೊ ಉಪ್ಪು ಸ್ವಲ್ಪ ಬೇಕಿತ್ತು ಅಷ್ಟೇ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಿ? ಇಷ್ಟು ನಾನು ಹೀರೆಕಾಯಿ ಚಟ್ನಿ ಮಾಡ್ತೇನೆ. ಹೀರೆಕಾಯಿ ಚಟ್ನಿ. ಹೀರೆಕಾಯಿ ಫಸ್ಟ್ ಬೇಯಿಸಿ ಬಗ್ಗಿಸಿ ಆಮೇಲೆ ಅದಕ್ಕೆ ತೆಂಗಿನಕಾಯಿ, ಹೆಚ್ಚಾಗಿ ಅದರಿಂದ ಉಪ್ಕರಿ ಅಂತ ಹೇಳ್ತೀವಿ. ಉಪ್ಕರಿ ಅಂದ್ರೆ ಸಣ್ಣ ಸಣ್ಣ ಹೆಚ್ಚಿ, ಅದು ಸಣ್ಣ ಸಣ್ಣ ಹೆಚ್ಚಿ ಕಾಯಿ ಮೆಣಸು ಎಲ್ಲ ಕಟ್ ಮಾಡಿ ಅದು ಬಾಣಲೆ ಇಟ್ಟು ಒಗ್ಗರಣೆ ಇಟ್ಟು ಹಾಕುವಂಥದ್ದು. ಇದು ಚಟ್ನಿ, ಇದು ಬೇಯಿಸಿ ಬಗ್ಗಿಸಿ ಆಮೇಲೆ ತೆಂಗಿನಕಾಯಿ ಪ್ರೋಸೆಸ್ ನೋಡ್ಕೊಳ್ಳೋಣ. ಸೊ ಹೇಗೆ ಶುರು ಮಾಡೋದು? ಫಸ್ಟ್ ಏನ್ ಮಾಡಬೇಕು? ಫಸ್ಟ್ ನೀರು ಬಾಣಲೆ ಇಟ್ಟು ನೀರು ಇಟ್ಕೊಳ್ಳೋದು. ನೀರು ಹಾಕ್ಬೇಕಾ? ನೀರು ಹಾಕು ಸಾಕು. ಸರಿ, ನೆಕ್ಸ್ಟ್ ನೆಕ್ಸ್ಟ್ ಹೀರೆಕಾಯಿ ಸಿಪ್ಪೆ ಹಾಕುವ. ಇದು ಸಿಪ್ಪೆಯಿಂದ ಮಾಡೋದು? ಸಿಪ್ಪೆಯಿಂದ ಮಾಡೋದು. ಪೂರ್ತಿ ಹೀರೆಕಾಯಿ ಅಲ್ಲ? ಪೂರ್ತಿ ಅಲ್ಲ, ಸಿಪ್ಪೆಯಿಂದ ಮಾಡೋದು. ಸೊ ಒಂದ್ರಲ್ಲೇ ಎರಡು ಡಿಶ್. ಅದರದ್ದು ಸಿಪ್ಪೆಯಿಂದ ಚಟ್ನಿ ಆದ್ರೆ ಹೀರೆಕಾಯಿಂದ ಪಲ್ಯ ಆಗ್ತದೆ, ಗಸಿ ಆಗ್ತದೆ. ಇದರ ನಾರ್ ತಕ್ಕೊಂಡು ಮತ್ತೆ ಹಾಕೊಳ್ಳೋದಾ? ನಾರು ತೆಗೆದು ಫಸ್ಟಿಗೆ ನಾರು ತೆಗೆದು ಇಡಬೇಕು, ಆಮೇಲೆ ಅದರ ಸಿಪ್ಪೆ ತೆಗೆದು ಹಾಕೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೂ ಸ್ವಲ್ಪ ನೀರು ಸಾಕಾ? ಸ್ವಲ್ಪ ನೀರು ಸಾಕು. ಇದಕ್ಕೆ ಸ್ವಲ್ಪ ಮುಚ್ಚಿಡುವ. ಸೊ ಇದು ಹೇಗೆ ಎಷ್ಟೊತ್ತು ಬೇಯಬೇಕಾಗುತ್ತೆ? ಇದು 5 ನಿಮಿಷ ಬೆಂದರೆ ಅಷ್ಟೇ ಸಾಕು. ಯೂಶಲಿ ಹೀರೆಕಾಯಿ ಪಲ್ಯ ಮಾಡೋದಿದ್ರು ಕೂಡ ಅದು ಬೇಗ ಬೇಯುತ್ತೆ. ಸ್ವಲ್ಪ ನೀರಿರುವಂತ ಒಂದು ತರಕಾರಿ. ಹೀರೆಕಾಯಿಯಲ್ಲಿ ನೀರು ಇರ್ತದೆ. ಇದು ಸಿಪ್ಪೆ ತೆಗೆದ್ರೆ ಅಷ್ಟು ನೀರು ಇರುದಿಲ್ಲ, ಅದ್ರ ಒಳಗೆ ಇದು ಬೊಂಡಲ್ಲಿ ನೀರು. ಇಷ್ಟು ಬೆಂದದ್ದು ಸಾಕು. ಈಗ ಅಂತೂ ಪೂರ್ತಿಯಾಗಿ ಹಸ್ರಾಗಿ ಬಂದಿದೆ. ಇಷ್ಟು ಬೆಂದು ಏನು ಇದರ ನೀರು ತೆಗೆದು, ನೀರು ಇದರಲ್ಲಿ ಇಲ್ಲ ಆರಿತು, ತೆಗೆದು ಇದಕ್ಕೆ ಕಾಯಿ ತುರಿ, ಕಾಯಿ ಮೆಣಸು, ಶುಂಠಿ, ಉಪ್ಪು, ಹುಳಿ, ಬೆಲ್ಲ ಹಾಕಿ ಗ್ರೈಂಡ್ ಮಾಡೋದು. ಆಫ್ ಮಾಡಿ. ಸೊ ಇನ್ನೂ ಗ್ರೈಂಡ್ ಮಾಡ್ಕೊಳ್ಳೋದು. ಚಟ್ನಿ ಅಂದ್ರೆ ಗ್ರೈಂಡಿಂಗ್ ಇದ್ದೇ ಇರುತ್ತೆ. ಎಸ್, ತಗೊಳ್ಳಿ. ಇದು ತೆಂಗಿನ ತುರಿ, ಆಮೇಲೆ ನೀರುಳ್ಳಿ, ಆಮೇಲೆ ಕಾಯಿ ಮೆಣಸು, ಹುಣಸೆ ಹುಳಿ, ಆಮೇಲೆ ಉಪ್ಪು. ಸೊ ಇದಕ್ಕೂ ಉಪ್ಪು ಹಾಕೊಂಡಿದ್ದೀರಿ? ಉಪ್ಪು ಹಾಕಿಕೊಂಡಿದ್ದೇನೆ, ಅಂದರೆ ಇದರಲ್ಲಿ ಖಾರ ಉಂಟು. ಬೆಲ್ಲ, ಆಮೇಲೆ ಶುಂಠಿ, ಕೊತ್ತಂಬರಿ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು. ಇನ್ನು ಇದು ಹಾಕಿ. ನೀರೇನಾದ್ರೂ ಹಾಕೊಳ್ಬೇಕಾ ಇದಕ್ಕೆ? ಬೇಕಾಗಿಲ್ಲ ನೀರು. ಸಾಕು. ಇದು ಯಾವುದ್ರ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ? ಇದು ದೋಸೆ ಒಟ್ಟಿಗೆ ತಿನ್ಬಹುದು, ದೋಸೆ ಒಟ್ಟಿಗೆ ತಿನ್ಬಹುದು, ಊಟಕ್ಕೆ ತಗೊಳ್ಬಹುದು, ಗಂಜಿ ಊಟಕ್ಕೆ ಒಳ್ಳೆಯದು. ಊಟದೊಟ್ಟಿಗೆ ಸಾರು, ಖಾಲಿ ಸಾರು, ಚಟ್ನಿ ಒಳ್ಳೆಯದಾಗ್ತದೆ. ಊಟ ತುಂಬ ಸೇರ್ತದೆ. ತೆಂಗಿನ ತುರಿ ಎಲ್ಲ ಹಾಗೆ ಹಾಕೊಂಡಿದ್ರಿ, ಬರೀ ಇದನ್ನ ಮಾತ್ರ ಬೇಯಿಸಿದ್ದು? ಹೌದು. ಆಗ ಇದು ಸಾಧಾರಣ ಎಷ್ಟು ದಿನ ಇಟ್ಕೊಳ್ಳಿಕ್ಕಾಗುತ್ತೆ?
ಇದು ಹ್ಮ್ ಇದು ಬೆಳಿಗ್ಗಿಂದ ಸಂಜೆ ತನಕ ಅಷ್ಟೇ. ಅಷ್ಟೇ. ಸೊ ಮತ್ತೆ ನೆಕ್ಸ್ಟ್ ಡೇಗೆ ಬರೋದಿಲ್ಲ. ನಾಳೆಗೆ ಆಗುದಿಲ್ಲ. ಒಗ್ಗರಣೆ ಹಾಕಬೇಕು. ಓ ಅದಕ್ಕಿನ್ನೂ ಒಗ್ಗರಣೆ ಹಾಕೊಂಡ್ರೆ ಅದು ಈಗ ರೆಡಿ. ಒಗ್ಗರಣೆ ಹಾಕಿ ಆಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಇಡುವ. ಯಾವುದೇ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಟೇಸ್ಟ್ ಬರುತ್ತೆ. ಯಾವ ಪದಾರ್ಥಕ್ಕೂ ಒಗ್ಗರಣೆ ಹಾಕಬೇಕು. ಸೊ ಆಯಿಲ್ ಹಾಕ್ಲಾ? ಆಯಿಲ್ ಹಾಕಿ. ಆಗ್ಲೇ ಹೇಳಿದಾಗೆ ಸನ್ ಪ್ರೀಮಿಯಂ ಸಾಕು. ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಎಸ್. ಬೆಳ್ಳುಳ್ಳಿ ಯಾವಾಗಲೂ ಹಾಗೆ ಹಾಕೊಂಡ್ರೆ ಸ್ವಲ್ಪ ಸಿಡಿಯೋ ಇದು ಜಾಸ್ತಿ. ಬೆಳ್ಳುಳ್ಳಿ ಗುದ್ದಿಯೇ ಹಾಕಬೇಕು. ಹ್ಮ್ ಸಾಸಿವೆ ಹಾಕುವ. ಹ್ಮ್ ಬೆಳ್ಳುಳ್ಳಿ ಹಾಕುವ. ಇದಕ್ಕೂ ಉದ್ದಿನ ಬೇಳೆ ಹಾಕ್ಬೇಕು. ಈ ಒಗ್ಗರಣೆಗೂ ಉದ್ದಿನಬೇಳೆ. ಉದ್ದಿನ ಬೇಳೆ ಇದಕ್ಕೂ ಬೇವು ಸೊಪ್ಪು ಆಫ್ ಮಾಡಿ. ಹಾಕಿ ಸೊ ಈಗ ಇದು ರೆಡಿ. ರೆಡಿ. ಹೀರೆಕಾಯಿ ಚಟ್ನಿ ರೆಡಿ. ಎಸ್, ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ, ಎಲ್ಲ ಕಡೆ ಓಡ್ತಾ ಇದೆ. ಸೊ ಟೇಸ್ಟ್ ನೋಡಿ ಬಿಡೋಣ. ಹಾಂ, ಸೊ ಇದ್ರ ಜೊತೆಗೆ ಏನಾದರೂ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಖಾರ ಮೀಡಿಯಮ್ ಆಗಿದೆ, ಸಿಹಿ ಖಾರ ಎಲ್ಲ. ನಿಜವಾಗ್ಲೂ ನೀವು ಹೇಳಿದಾಗೆ ಇದಂತೂ ಚಪಾತಿ ಇದ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಒಟ್ಟಿಗೆ ಒಳ್ಳೇದಾಗ್ತದೆ. ಅನ್ನ ಸಾರು ಅದ್ರ ಜೊತೆಗೆ ಜೊತೆಗೆ ಅನ್ನದ ಜೊತೆಗೆ ಅಂದ್ರೆ ಸ್ವಲ್ಪ ಖಾರ ಬೇಕಾಗುತ್ತೆ ಖಾರ ಅನ್ಸುತ್ತೆ. ಬೇಕಾಗ್ತದೆ. ದೋಸೆ ಚಪಾತಿಗೆ ಒಳ್ಳೇದು. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಸೊ ರುಚಿಕರವಾದಂಥ ಸುಲಭವಾಗಿ ಮಾಡುವಂಥ ಹೀರೆಕಾಯಿ ಚಟ್ನಿ, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಬೇಕು. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹೀರೆಕಾಯಿ ಚಟ್ನಿ ತಯಾರಿಸುವ ವಿಧಾನ: ಮೊದಲು ಹೀರೆಕಾಯಿ ಸಿಪ್ಪೆಗೆ ಸ್ವಲ್ಪ ಉಪ್ಪು, ನೀರು ಸೇರಿಸಿ ಬೇಯಿಸಿ. ನಂತರ ತೆಂಗಿನ ತುರಿ, ಹಸಿಮೆಣಸು, ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಹೀರೆಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಉದ್ದಿನಬೇಳೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಹೀರೆಕಾಯಿ ಚಟ್ನಿ ರೆಡಿ. ಮೇಡಮ್, ಎರಡೂ ಕೂಡ ಟ್ರೆಡಿಷನಲ್ ಅಡುಗೆ ಹೇಳ್ಕೊಟ್ರಿ. ಏನು ಟೇಸ್ಟ್, ಸೂಪರ್ ಟೇಸ್ಟ್. ಸೊ ವೆರಿ ಟೇಸ್ಟಿ, ಸಿಂಪಲ್ ರೆಸಿಪೀಸ್, ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ಎರಡು ತುಂಬ ಇಷ್ಟ ಆಯಿತು. ಎರಡನ್ನು ಕೂಡ ಖಂಡಿತವಾಗ್ಲೂ ನಾನಂತೂ ಟ್ರೈ ಮಾಡೇ ಮಾಡ್ತೀನಿ. ಸೊ ಬಾಳೆಕಾಯಿ ಸುಕ್ಕ ನಾನು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈ ಟೆಕ್ನಿಕ್ ತುಂಬ ನನಗೆ ಇಷ್ಟ ಆಯಿತು. ಸೊ ಈಸಿ ಕೂಡ ಅನಿಸುತ್ತೆ, ಬೇಗ ಕೂಡ ಆಗುತ್ತೆ. ಹಾಂ, ಆ್ಯಂಡ್ ಹೀರೆಕಾಯಿ ಚಟ್ನಿ, ಆಹಾ ಸೂಪರ್, ತುಂಬ ಚೆನ್ನಾಗಿತ್ತು. ಹೇಗೆ ಅನಿಸ್ತು ನಿಮಗೆ ನಮ್ಮ ಅಡುಗೆ ಮನೆಗೆ ಬಂದು ಕುಕ್ ಮಾಡಿ? ನನಗೆ ಭಾರಿ ಖುಷಿ ಆಯಿತು. ನಾನಂದ್ರೆ ಫಸ್ಟ್ ಬಂದದ್ದು ಇಲ್ಲಿಗೆ, ನಮ್ಮ ಮೇಡಮ್ ಕರ್ಕೊಂಡು ಬಂದರು. ಹಾಗೆ ನನಗೆ ಇಲ್ಲಿ ಭಾರಿ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ಯಾವ ಅಡುಗೆ ಹೇಳ್ಕೊಡ್ತೀರಿ? ನೆಕ್ಸ್ಟ್ ಟೈಮ್ ನಾನು ಮನೇಲಿ ಕೇಳ್ಕೊಂಡು ಮಕ್ಕಳೆಲ್ಲ ಕರ್ಕೊಂಡು ಬರ್ತೇನೆ. ಓಕೆ ಓಕೆ, ನೀವು ಬನ್ನಿ, ನಿಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಬನ್ನಿ, ಅವರಿಂದ ಕೂಡ ಒಂದೊಂದು ಡಿಶ್ ಮಾಡಿಸಿ. ಮಕ್ಕಳನ್ನು ಕರ್ಕೊಂಡು ಬರ್ತೇನೆ. ಓಕೆ ಫೈನ್. ಒಳ್ಳೆ ಟೇಸ್ಟಿ ಡಿಶಸ್ ಹೇಳ್ಕೊಟ್ಟಿದ್ರಿ. ನನಗಂತೂ ಎರಡು ಡಿಶ್ ಕೂಡ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಅವರ ವತಿಯಿಂದ ಕಿರು ಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಡಬಲ್ ಸ್ಟಾರ್ ರೈಸ್. ಥ್ಯಾಂಕ್ ಯು ಸೊ ಮಚ್. ಟ್ರೆಡಿಷ್ನಲ್ ಅಡುಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಏನಾದರೂ ಒಂದು ಹೊಸದು ಟ್ರೈ ಮಾಡಬೇಕಂದ್ರೆ ಸ್ವಲ್ಪ ಆಚೆ ಈಚೆ ಟೇಸ್ಟ್ ಅನಿಸುತ್ತೆ. ಇದಂತೂ ತುಂಬಾ ಟೇಸ್ಟಿಯಾಗಿತ್ತು. ಖಂಡಿತವಾಗ್ಲೂ ಈ ಎರಡು ಡಿಶಸನ್ನು ನೀವು ಟ್ರೈ ಮಾಡಲೇಬೇಕು. ನಾನಂತೂ ಎರಡು ಡಿಶ್ ಕೂಡ ರೆಕಮೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್,
ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಪ್ಯಾನಾಸೋನಿಕ್ ಬೆಡ್ ಗ್ರೈಂಡರ್, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಸೇಸಾ ಹೇರ್ ಆಯಿಲ್, ರಾನಕ್ ಕಿಚನ್ ಎಕ್ವಿಪ್ಮೆಂಟ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. Sun Premium Refined Sunflower Oil, Family Star. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.